ಕಾವೂರಿನ ಮುಲ್ಲಕಾಡುವಿನಲ್ಲಿರುವ ರೇಚಿಕ ಸ್ಥಾವರದಿಂದ ಅಲ್ಲಿನ ಜನತೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ಇಲ್ಲಿನ ಮಾಲಿನ್ಯದಿಂದ ಸುತ್ತಮುತ್ತಲಿನ ಬಾವಿ ನೀರು ಹಾಳಾಗಿ ಪಾಲಿಕೆಯ ಕೊಳವೆ ನೀರನ್ನ ಆಶ್ರಯಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಾವೂರಿನ ಮುಲ್ಲಕಾಡಿನಲ್ಲಿರುವ ರೇಚಿಕ ಸ್ಥಾವರದ ಶುದ್ಧೀಕರಣ ಘಟಕದಲ್ಲಿ ಕೊಳಚೆ ನೀರನ್ನ ನೇರವಾಗಿ ತೋಡಿಗೆ ಬಿಡುವ ಆರೋಪ ಕೇಳಿಬರ್ತಾ ಇದೆ. ಇಲ್ಲಿನ ಸ್ಥಾವರಕ್ಕೆ ಬಂದ ಒಳಚರಂಡಿ ತ್ಯಾಜ್ಯಗಳನ್ನು 3 ಹಂತಗಳಲ್ಲಿ ಶುದ್ಧೀಕರಣಗೊಳಿಸಿ ಎಸ್ಇಝೆಡ್ಗೆ ಸಾಗಿಸಲಾಗ್ತಾ ಇದೆ. ಆದರೆ ಇದೀಗ ಇಲ್ಲಿನ ಉಳಿದ ತ್ಯಾಜ್ಯ ಸ್ಲೆಜ್ಗಳನ್ನು ನೇರವಾಗಿ ದೊಡ್ಡ ಪೈಪ್ ಮೂಲಕ ರೇಚಿಕ ಸ್ಥಾವರದ ಒಳಗಿರುವ ತೋಟಕ್ಕೆ ಬಿಡಲಾಗ್ತಾ ಇದೆ. ಈ ಕೊಳಚೆ ನೀರು ಸಮೀಪದಲ್ಲೇ ಹರಿಯುವ ಮಳೆ ನೀರು ತೋಡಿಗೆ ಹರಿದು ಮುಲ್ಲಕಾಡು, ಮಂಜಲ್ಪಾದೆ, ಬಂಗ್ರಾ ಕೂಳೂರು ಮತ್ತಿತರ ಕಡೆ ದುರ್ನಾತ ಬೀರಿ ಕಲ್ಮಶಗಳನ್ನು ತೆಗೆದು ಸಂಸ್ಕರಿಸಿ 2ನೇ ಹಂತಕ್ಕೆ ಪೈಪ್ ಮೂಲಕ ಕಳುಹಿಸಬೇಕಾಗುತ್ತೆ. ಅನಂತರ 3ನೇ ಹಂತದಲ್ಲಿ ಸಂಸ್ಕರಿಸಿ ಎಸ್ಇಝೆಡ್ ನೀರಿನ ಮರುಬಳಕೆಗೆ ಕ್ರಮ ಕೈಗೊಳ್ಳುತ್ತೆ. ಆದರೆ ಇಲ್ಲಿ ಮೊದಲ ಹಂತದಲ್ಲೇ ಅಂಚಿನಷ್ಟು ಸ್ಲೇಜ್ ತುಂಬಿಸಿಕೊಂಡಿದ್ದಾರೆ. ಮುಲ್ಲಕಾಡು ಜನತೆ ಇಲ್ಲಿನ ರೇಚಿಕ ಸ್ಥಾವರದಿಂದ ಈಗಾಗಲೇ ನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದು, ಇದೀಗ ಇಲ್ಲಿನ ಮಾಲಿನ್ಯದಿಂದ ಸುತ್ತಮುತ್ತಲಿನ ಬಾವಿ ನೀರು ಹಾಳಾಗಿ ಪಾಲಿಕೆಯ ಕೊಳವೆ ನೀರನ್ನ ಆಶ್ರಯಿಸಿದ್ದಾರೆ. ಹಲವು ದಿನಗಳಿಂದ ಈ ಸಮಸ್ಯೆ ಹಾಗೆಯೇ ಇದೆ. ಎಸ್ಇಝೆಡ್ನವರಿಗೆ ಇದನ್ನು ಮೇಂಟೈನ್ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದ್ದು 30-70 SVPಯಲ್ಲಿ ನಾವು ಮೇಂಟೈನ್ ಮಾಡ್ತಿದ್ದೇವೆ. ಈ ಪರಿಸರದಲ್ಲಿ ಅನೇಕ ದಿನದಿಂದ ದುರ್ನಾತದಿಂದ ಕೂಡಿದೆ. ನಾವು ಇವತ್ತು ಏಕಾಏಕಿ ಬಂದು ಪರಿಶೀಲಿಸಿದಾಗ ಇಲ್ಲಿ ಪ್ರೊಸೆಸ್ ಏನು ಆಗಬೇಕು ಅದನ್ನು ಬಿಟ್ಟು ಆ ಸ್ಲಡ್ಜ್ ಏನು ಸ್ಟೋರೇಜ್ ಉಂಟು ಅದನ್ನು ಡೈಯಿಂಗ್ ಬೆಡ್ಗೆ ಬಿಟ್ಟು ಅಲ್ಲಿ ಒಣಗಿಸಿ ಮತ್ತೆ ಅದನ್ನು ಶೇಖರಣೆ ಮಾಡುವಂಥ ಒಂದು ಪದ್ಧತಿ ಏನು ಪ್ರೊಸೆಸಿಂಗ್ ಅದನ್ನು ಬಿಟ್ಟು ಇವರು ನೇರವಾಗಿ ಸ್ಲಡ್ಜನ್ನು ಇಂದಿನ ಬದಿಯಲ್ಲಿರುವ ತೋಟಕ್ಕೆ ಬಿಟ್ಟು ಈ ಪರಿಸರದಲ್ಲಿ ನೊಣ ಮತ್ತು ಈ ರೋಗಗಳು ಉತ್ಪತ್ತಿಯಾಗಲಿಕ್ಕೆ ಕಾರಣವಾದಂಥ ಪರಿಸ್ಥಿತಿ. ಈ ಪ್ರದೇಶ ಇಡೀ ದುರ್ನಾತದಿಂದ ಕೂಡುತ್ತಿರುತ್ತದೆ. ಇವತ್ತು ಈ ಪ್ಲಾಂಟಿನ ಒಳಗೆ ಬಂದು ಪರಿಶೀಲಿಸಿದಾಗ ಇಂಥ ಒಂದು ದೃಶ್ಯ ಕಂಡುಬಂದು ನಮಗೆ ನೋಡಿ ಆಶ್ಚರ್ಯ ಆಗ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರೊಸೆಸಲ್ಲಿ ಏನುಂಟು ವರ್ಕ್ ಪ್ರೊಸೆಸಿಂಗ್ ಅದನ್ನು ಬಿಟ್ಟು ಇವರು ಸುಲಭದ ಹಾದಿಯನ್ನು ಹಿಡಿತಿದ್ದಾರೆ. ರಾತ್ರಿ ಹೊತ್ತಲ್ಲಿ ಇವರು ನೀರನ್ನು ತೋಟಕ್ಕೆ ಬಿಟ್ಟು ಇಲ್ಲಿನ ಪರಿಸರದಲ್ಲಿ ದುರ್ನಾತ ಬೀರುವಂಥದ್ದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ವಚ್ಛತೆ ಕಾಪಾಡಿ ಅಂತ ಸಾರ್ವಜನಿಕರಿಗೆ ಬುದ್ಧಿ ಹೇಳುವ ಸರ್ಕಾರದ ಘಟಕಗಳೇ ಸ್ವತಃ ಈ ಮಾತನ್ನ ಉಲ್ಲಂಘಿಸ್ತಾ ಇರೋದು ಕಾವೂರಿನ ಮುಲ್ಲಕಾಡಿನ ರೇಚಿಕ ಸ್ಥಾವರದಲ್ಲಿ ಕಂಡುಬರ್ತಾ ಇದೆ. ವಾರದಿಂದ ಇಲ್ಲಿನ ರೇಚಿಕ ಸ್ಥಾವರದ ಶುದ್ಧೀಕರಣ ಘಟಕದಲ್ಲಿ ಕೊಳಚೆ ನೀರನ್ನ ನೇರವಾಗಿ ತೋಡಿಗೆ ಬಿಡಲಾಗ್ತಾ ಇದೆ. ಇದರಿಂದ ಪರಿಸರದ ಜನತೆ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.